ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯಲ್ಲಿ ಇದೇ ಏಪ್ರಿಲ್ 9ರಿಂದ 12ರವರೆಗೆ ನಡೆಯುವಂತಹ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ಜೊತೆಗೆ ಮುಖ್ಯವಾಗಿ ನಡೆಯುವಂತಹ ವಿಭಿನ್ನವಾದ ಕಾರ್ಯಕ್ರಮ ಅಯೋಧ್ಯೆಯಿಂದ ಶ್ರೀರಾಮ ಹನುಮ ಜ್ಯೋತಿಯ ರಥಯಾತ್ರೆ ಅನ್ನುವಂಥದ್ದು. ಸೊ ಈ ಒಂದು ರಥಯಾತ್ರೆಗೆ ತೆರಳುವಂತಹ ರಥಸೇವಕರ ಒಂದು ಯಾತ್ರೆ ಏನಿದೆ, ಆ ಒಂದು ವಾಹನಕ್ಕೆ ಈಗ ಚಾಲನೆ ಕೊಡುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಇಲ್ಲಿಂದ ಬಹಳಷ್ಟು ಮಂದಿ ಕಾರ್ಯಕರ್ತರು ತೆರಳುವುದಕ್ಕಿದ್ದಾರೆ. ಅಲ್ಲಿಂದ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಿಂದ ಬಾಲರಾಮನ ಸನ್ನಿಧಿಯಿಂದ ಅದೇ ರೀತಿ ಹನುಮಂತನ ಒಂದು ಕ್ಷೇತ್ರ ಅಂಜನಾದ್ರಿಯಿಂದ ಜ್ಯೋತಿಗಳನ್ನು ತರುವಂತಹ ಕೆಲಸಕ್ಕಾಗಿ ಒಂದು ಹೊರಟು ನಿಂತಿರುವಂತಹ ಒಂದು ಸ್ವಯಂ ಸೇವಕರ ತಂಡ ಇಲ್ಲಿದೆ. ಇವರು ತೆರಳುವಂತಹ ವಾಹನ ಕೂಡ ಈಗ ಸಜ್ಜಾಗಿ ನಿಂತಿರುವಂಥದ್ದು. ಅಂದರೆ ಅವರು ಒಂದು ಆರಾಮದಾಯಕವಾಗಿ ಅಯೋಧ್ಯೆಗೆ, ಅಂದರೆ ಬಹಳಷ್ಟು ಸಾವಿರಾರು ಕಿಲೋಮೀಟರ್ಗಳ ಒಂದು ಪ್ರಯಾಣ, ಸೊ ಆ ಒಂದು ಪ್ರಯಾಣವನ್ನು ಸುಗಮವಾಗಿ ಮಾಡೋದಕ್ಕೆ ಅವರಿಗೆ ಪೂರಕವಾದ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಸೊ ಈ ಒಂದು ವಾಹನ ಹೇಗಿದೆ, ಇದರಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ, ಎಲ್ಲದರ ಬಗ್ಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇವರು ಈಗ ಅಲ್ಲಿಗೆ ತೆರಳುವಂತಹ ತಂಡ. ನಿಮ್ಮ ಹೆಸರು? ಶ್ರೀಧರ್ ಅಂತ. ಓಕೆ. ಸೊ ನೀವು ತೆರಳ್ತಾ ಇದ್ದೀರಿ? ಹೌದು. ನಿಮ್ಮ ಹೆಸರು? ಜಯಂತ್ ಕುಂಜೂರು ಪಿಂಜ. ನಿಮ್ಮದು? ಜೀವನ್. ಓಕೆ. ಒಟ್ಟು ಎಷ್ಟು ಮಂದಿ ತೆರಳ್ತಾ ಇರುವಂಥದ್ದು? ಒಟ್ಟು ನಾವು ಈ ಬಸ್ಸಲ್ಲಿ 8 ಜನ ಇರ್ತೇವೆ. ಒಟ್ಟು 8 ಜನ ಇಲ್ಲಿಂದ ತೆರಳ್ತಿದ್ದೇವೆ ಕಾರ್ಯಕರ್ತರು. ಅದರಲ್ಲಿ ಚಾಲಕರು ಇಬ್ಬರು ಇರ್ತಾರೆ. ಒಟ್ಟಿಗೆ ಒಂದು 2 ಎಕ್ಸ್ಟ್ರಾ ಇದ್ದಾರೆ, 4 ಜನ ಅಂತ ಅಲ್ಟರ್ನೇಟಿವ್. ಒಟ್ಟಿಗೆ 8 ಜನ ಇದರಲ್ಲಿ ಇಲ್ಲಿಂದ ಇವತ್ತು ಹೊರಡ್ತಾ ಇದ್ದೇವೆ. ಓಕೆ. ಸೊ 8 ಜನರಿಗೆ ಆರಾಮದಲ್ಲಿ ಹೋಗುವಂಥ ವ್ಯವಸ್ಥೆ ಇದೆ. ಓಕೆ. ಸೊ ಹಾಗಿದ್ರೆ ಈಗ ಈ ಒಂದು ಒಳಗಡೆ ಯಾವ ರೀತಿಯ ವ್ಯವಸ್ಥೆಗಳಿದೆ ಅನ್ನುವಂಥದ್ದನ್ನು ಕೂಡ ನೋಡ್ಕೊಂಡು ಬರೋಣ, ಬನ್ನಿ. ನಮ್ಮ ಈ ರಥಯಾತ್ರೆ ಬಸ್ಸಿನ ಡ್ರೈವಿಂಗ್ ಕ್ಯಾಬಿನ್. ಇಲ್ಲಿ ಎಷ್ಟು ಇದರಲ್ಲಿಗೆ 2 ಜನರಿಗೆ, 2 ಡ್ರೈವರ್ಸ್ಗಳಿಗೆ ಇಲ್ಲಿ ಉಳಿದುಕೊಳ್ಳುವಂತಹ ವ್ಯವಸ್ಥೆ ಇದೆ. ಇದು ನಮ್ಮ ಈ ಬಸ್ಸಿನ ಪ್ರಮುಖ ಕ್ಯಾಬಿನ್. ಈಗ ಈ ಬಸ್ಸಿನ ಒಳಭಾಗಕ್ಕೆ ಬಂದಿದ್ದೇವೆ. ಒಳಭಾಗದಲ್ಲಿ ಕೂಡ ಬಹಳಷ್ಟು ವ್ಯವಸ್ಥೆಗಳಿದೆ. ಇದೇನು? ಇದು ನಮ್ಮ ಈ ರಥಯಾತ್ರೆಯ ಪ್ರಮುಖವಾದಂಥ ವ್ಯವಸ್ಥೆ. ಇದರಲ್ಲಿ ನಾವು ಜ್ಯೋತಿಯನ್ನು ಇಟ್ಟು ತರುವಂಥ ಇದು ಗ್ಲಾಸಿನ ಬಾಕ್ಸ್. ಇದು ನಾವು ನಮ್ಮ ಇಲ್ಲಿ ಸ್ಥಳೀಯ ಕಾರ್ಯಕರ್ತರಿಂದ ತಯಾರಿಸಿದ್ದೇವೆ. ಇದರಲ್ಲಿ ಜ್ಯೋತಿಯನ್ನು ಇಟ್ಟು ತರುವಂಥ ವ್ಯವಸ್ಥೆ. ಅಂದರೆ ಇದು ಹೊರಗಡೆಯಿಂದ ಗಾಳಿ ಆಗದ ಗಾಳಿ ನಂದದಾಗಿ ಅಂತಹ ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ನೋಡಿಕೊಂಡು ಮಾಡಿರುವಂಥ ವ್ಯವಸ್ಥೆ. ಅಂದರೆ 2 ದೀಪಗಳನ್ನು ಕೂಡ, 2 ಜ್ಯೋತಿಗಳನ್ನು ಕೂಡ ಇದರೊಳಗೆ ಇಟ್ಟು ತರುವಂದರೆ ಇದರ ಕೆಳಗೆ ಗಂಗಾ ಜಲವನ್ನು ಮತ್ತು ಮೃತ್ತಿಗೆ ಅಲ್ಲಿನ ಮಣ್ಣಿನ ತರುವಂತಹ ಕಲಶಗಳನ್ನು ಇಟ್ಟ ವ್ಯವಸ್ಥೆಯಾಗಿ ಈ ಕೆಳಗಿನ ಬಾಕ್ಸನ್ನು ಮಾಡಿದ್ದೇವೆ. ಸೊ 6 ಜನರಿಗೆ ಕುಳಿತುಕೊಂಡು, 6 ಜನರಿಗೆ ಆರಾಮದಾಯಕವಾಗಿ ಕೂತ್ಕೊಳ್ಬಹುದು. ಸೊ 6 ಜನರು ಆರಾಮವಾಗಿ ಕೂತ್ಕೊಂಡು ಹೋಗಬಹುದು. ಇದು ನಮ್ಮ ವಿಶ್ರಾಂತಿ ತಗೊಳ್ಳಿಕ್ಕೆ ಮತ್ತು ಹೆಚ್ಚುವರಿ ನಮ್ಮ ವ್ಯಕ್ತಿಗಳಿದ್ದರೆ ಕಾರ್ಯಕರ್ತರು ಅವರಿಗೆ ಇದು ವಿಶ್ರಾಂತಿ ತಗೊಳ್ಳಿಕ್ಕೆಲ್ಲ ಎಂಥ ವ್ಯವಸ್ಥೆ ಇದೆ. ಒಟ್ಟು ನಮ್ಮ ಈ ಬಸ್ ವ್ಯವಸ್ಥೆ ಫುಲ್ಲು AC ವ್ಯವಸ್ಥೆಯಲ್ಲಿ ಕೂಡಿದೆ, ಎಲ್ಲ ಇದೆ. ಈ ಬಸ್ಸನ್ನು ಹೇಗೆ, ಅಂದರೆ ಇದಕ್ಕೋಸ್ಕರವೇ ಮಾಡಿರುವಂಥದ್ದು ಅಥವಾ ಇದು ಮೊದಲೇ ತಯಾರಾಗಿತ್ತು. ನಮಗೆ ಈ ರಥಯಾತ್ರೆಗೆ ಬೇಕಾಗುವಂಥ ರೀತಿಯಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಈಗ ಅಷ್ಟು 1000 ಕಿಲೋಮೀಟರ್ಗಳ ಪ್ರಯಾಣ ಆರಾಮದಲ್ಲಿ ಸಾಗುವಂಥ ಇದು ವ್ಯವಸ್ಥೆ ಇದೆ ಎಲ್ಲ ರೀತಿಯಾಗಿ. ಅಂದರೆ ಈಗ ಸರಿಸುಮಾರು 14 ದಿನಗಳು ಅಲ್ಲಿಂದ ಬರುವಂಥದ್ದು. ಸೊ ಇಲ್ಲಿಂದ ಅಲ್ಲಿಗೆ ತೆರಳೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಒಟ್ಟಿಗೆ ಇವತ್ತಿಂದ ನಾವು 22ಕ್ಕೆ ಹೊರಡ್ತೇವೆ. ಒಟ್ಟು ಇಲ್ಲಿಂದ ನಾಳ್ದು ನಮ್ಮ 14 ದಿನಕ್ಕೆ ಮಾಡಿದಾಗ ಒಟ್ಟು 5000 ಕಿಲೋಮೀಟರ್ ವ್ಯಾಪ್ತಿ ನಾವು ಕವರ್ ಮಾಡ್ತೇವೆ ಈ ಯಾತ್ರೆಯಲ್ಲಿ. ಅಂದರೆ ಈಗ ಬರುವಾಗ ಕಾರ್ಕಳದವರೆಗೆ ಇದೇ ವಾಹನದಲ್ಲಿ ನಾವು ಜ್ಯೋತಿಯನ್ನು ತೆಗೆದುಕೊಂಡು ಬರ್ತೇವೆ. ಅಲ್ಲಿಂದ ಬೇರೆ ರಥದ ವ್ಯವಸ್ಥೆ ಒಂದು ತಯಾರು ಮಾಡಿ ಇಟ್ಟಿದ್ದೇವೆ. ಅದು ನಂತರದಲ್ಲಿ ಕಾರ್ಕಳದಿಂದ ನಂತರ ಅದರಿಂದ ನಾವು ಈ ಜ್ಯೋತಿಯನ್ನು ಅದಕ್ಕೆ ಶಿಫ್ಟ್ ಮಾಡಿ ಅಲ್ಲಿಂದ ಈ ರಥಯಾತ್ರೆ ನಮ್ಮ ಪ್ರತಿ ಗ್ರಾಮಕ್ಕೆ ಬರುವ ವ್ಯವಸ್ಥೆ ಇದಾಗಿದೆ. ಈಗ ಆಲ್ಮೋಸ್ಟ್ 20 ದಿನಗಳು ನೀವು ಇದರ ಜೊತೆಗೆ ತೊಡಗಿಸಬೇಕಾಗಿದೆ. ಹೌದೌದು. ಹೇಗೆ ಅನಿಸ್ತಾ ಇದೆ ನಿಮಗೆ? ಇದು ನಮಗೆ ಭಾಗ್ಯ ಹೇಳ್ಬೇಕಂದ್ರೆ, ಪ್ರಥಮವಾಗಿ ಇದರ ವ್ಯವಸ್ಥೆ ನಿಮಗೆ ಒಂದು ಜವಾಬ್ದಾರಿ ತಗೊಂಡು ಮಾಡಬೇಕಂದ್ರೆ ನಮಗೆ ಹೇಳಿದಾಗಲೇ ನಮಗೆ ಇದೊಂದು ಭಾಗ್ಯ ಅಂತ ನಮಗೆ ಒಂದು ಅನಿಸ್ತಿತ್ತು. ತುಂಬ ಕಠಿಣ ಇತ್ತು ಕೆಲವು ಇದಕ್ಕೆ ವ್ಯವಸ್ಥೆಗಳನ್ನು. ಅಷ್ಟು ದೂರದಿಂದ ಜ್ಯೋತಿಯನ್ನು ಇಲ್ಲಿ ತನಕ ತರುವುದಂದರೆ ಒಂದು ಚಾಲೆಂಜಿಂಗ್ ಕೆಲಸ. ಅದೊಂದು ಅಷ್ಟು ಕಿಲೋಮೀಟ್ರ್ ಮತ್ತು ಅಷ್ಟು ದಿನದ ವ್ಯಾಪ್ತಿದೆ. ಅದಕ್ಕೆ ಬೇಕಾಗುವಂಥ ನಾವು ಕೆಲವು ಪರಿಣಿತರ ಹತ್ರ ಎಲ್ಲ ಮಾಹಿತಿ ತೆಗೆದುಕೊಂಡು ನಾವೇ ಒಂದು ಇಲ್ಲಿ ಕಾರ್ಯಕರ್ತರೊಟ್ಟಿಗೆ ಸೇರಿ ಅದರ ಡಿಸೈನ್ಗಳನ್ನು ಮಾಡಿ ಯಾವ ರೀತಿ ಇರಬೇಕು ಅದನ್ನೆಲ್ಲ ಇದು ಮಾಡಿ, ಮತ್ತು ಇದಕ್ಕೆ ಅಂತಲೇ ನಾವು ಒಂದು ವಾರದ ಹಿಂದೆ ಉತ್ತರ ಪ್ರದೇಶದ ಮೊರಾದಾಬಾದಿಗೆ ಕೂಡ ಹೋಗಿ, ಅಂದರೆ ಇಡೀ ನಮ್ಮ ದೇಶದಲ್ಲಿ ಹಿತ್ತಾಳೆಯ ಪಾತ್ರೆಗಳು, ದೀಪಗಳನ್ನೆಲ್ಲ ತಯಾರಿಸುವಂಥದ್ದು ಇರೋದೇ ಮೊರಾದಾಬಾದ್, ಹಿತ್ತಾಳ ನಗರಿ ಅಂತ ಹೇಳ್ತಾರೆ. ಅಲ್ಲಿಗೆ ನಾವು 2 ಜನ ಕಾರ್ಯಕರ್ತರು ಮೊದಲೇ ಹೋಗಿ ಭೇಟಿ ಮಾಡಿ ಅಲ್ಲಿ ನಮಗೆ ಆಗುವಂಥ ದೀಪಗಳ ಬಗ್ಗೆ ಮಾಹಿತಿ ಪಡೆದು ನಾವೊಂದು ಮಾಡೆಲ್ ತಯಾರಿಸಿಕೊಂಡು ಹೋಗಿದ್ವಿ. ಇಲ್ಲಿಂದಲೇ ನಮಗೆ ಈ ಥರನೇ ಬೇಕಂತ ಅಂಥದ್ದನ್ನು ಅಲ್ಲಿಂದ ಮಾಡಿಸಿ, ಮತ್ತು ಕೆಲವು ಚಿಕ್ಕ ಚಿಕ್ಕ ಕೆಲಸಗಳನ್ನು ಇಲ್ಲಿ ನಮ್ಮ ಸ್ಥಳೀಯವಾಗಿ ಅದನ್ನು ತಯಾರು ಮಾಡಿ ಕೊಟ್ಟು ನಾವು ದೀಪವನ್ನು ತಯಾರು ಮಾಡಿದ್ದೇವೆ. ಹೌದು, ನಂದು ಹಾಗೆ ಇಲ್ಲ. ಆ ರೀತಿಯಲ್ಲಿ ನಾವೆಲ್ಲ ರೀತಿಯ ಮುನ್ನೆಚ್ಚರಿಕೆವಾದಂಥ ಕ್ರಮಗಳನ್ನು ತೆಗೆದುಕೊಂಡು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ಸೇವೆಯಲ್ಲಿ ನೀವು ಭಾಗವಹಿಸ್ತಾ? ಹೌದು.
ಖುಷಿ ಇದೆ. ನಮಗೊಂದು ತುಂಬ ಖುಷಿ ಇದೆ. ಧನ್ಯವಾದಗಳು ಮಾಹಿತಿಯನ್ನು ಕೊಟ್ಟದಕ್ಕಾಗಿ. ನಿಮ್ಮೆಲ್ಲರ ಒಂದು ಸೇವೆ ಆ ದೇವರಿಗೆ ಸಮರ್ಪಿತ ಆಗಲಿ, ಜೊತೆಗೆ ನಿಮ್ಮ ಒಂದು ಪ್ರಯಾಣ ಕೂಡ ಸುಖಕರವಾಗಿರಲಿ ಅನ್ನುವಂಥ ಒಂದು ಶುಭ ಪ್ರಯಾಣದ ಹಾರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಧನ್ಯವಾದ. ಇದು ಈ ಒಂದು ಬಸ್ಸಿನ ಬಗ್ಗೆ ಇವರು ಕೊಡ್ತಾ ಇರುವಂಥ ಮಾಹಿತಿ. ಈ ಬಸ್ಸಿನಲ್ಲಿ ಹೊರಗಡೆ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನುವಂಥ ನೋಡಿದ್ರಿ. ಜೊತೆಗೆ ಇದು ಸಂಪೂರ್ಣವಾಗಿ ಹವಾನಿಯಂತ್ರಿತ ಆಗಿರುವಂಥ ಒಂದು ವ್ಯವಸ್ಥೆ, ಜೊತೆಗೆ ಫ್ಯಾನ್ಗಳ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಬೆಳಕಿನ ವ್ಯವಸ್ಥೆ, ಜೊತೆಗೆ ವಿಶ್ರಾಂತಿ ಪಡೆಯುವಂಥ ಸಂದರ್ಭದಲ್ಲಿ ಟಿವಿಯ ವ್ಯವಸ್ಥೆಯನ್ನು ಕೂಡ ಈ ಒಂದು ಬಸ್ ಹೊಂದಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಅಷ್ಟು 1000 ಕಿಲೋಮೀಟರ್ಗಳ ಪ್ರಯಾಣ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ತೊಂದರೆಗಳಿಲ್ಲದೆ ನಡೆಯಬೇಕು. ಈ ಒಂದು ಜ್ಯೋತಿ ಇಲ್ಲಿಗೆ ತಲುಪಬೇಕು ಎನ್ನುವಂಥ ನೆಲೆಯಲ್ಲಿ ಆಗ್ತಾ ಇರುವಂತಹ ಒಂದು ಪ್ರಯತ್ನಗಳು, ಬಹುಶಃ ಇದೆಲ್ಲವೂ ಕೂಡ ಶ್ರೀ ಕ್ಷೇತ್ರ ಹನುಮಗಿರಿಯ ವಿಶೇಷತೆಗಳಲ್ಲಿ ಒಂದು ಅನ್ನುವಂಥದ್ದು. ಬ್ರಹ್ಮಕಲಶ ಎಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎನ್ನುವಂಥ ಒಂದು ಹಾರೈಕೆಯೊಂದಿಗೆ ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.